ಮಂಗಳೂರಿನ ಲಾಲ್ಬಾಗ್ ಪರಿಸರದ 3 ಅಂಗಡಿಗಳಲ್ಲಿ ನಿಷೇಧಿತ ಸಿಗರೇಟು ಮಾರಾಟ ಮಾಡುತ್ತಿದ್ದ ಪ್ರಕರಣವನ್ನು ಪೊಲೀಸರು ಪತ್ತೆ ಹಚ್ಚಿ ಓರ್ವ ಮಹಿಳೆ ಸೇರಿದಂತೆ 4ರನ್ನ ಬಂಧಿಸಿ 2,70,000 ರೂಪಾಯಿ ಮೌಲ್ಯದ ಸಿಗರೇಟ್ ಮತ್ತು ವಿದೇಶಿ ಸಿಗರೇಟುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸುಳ್ಯ ಮೂಲದ ಪ್ರಸ್ತುತ ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿ ವಾಸ್ತವ್ಯ ಮಾಡುತ್ತಿರುವ 26 ವರ್ಷ ಪ್ರಾಯದ ಸ್ವಾತಿ, ಮಣ್ಣಗುಡ್ಡೆಯ 34 ವರ್ಷ ಪ್ರಾಯದ ಶಿವಕುಮಾರ್ ಯಾನೆ ಶಿವು, ದೇವಳಕಟ್ಟೆ ಬಳಿಯ ಕುತ್ತಾರ್ಪದಾವು ನಿವಾಸಿ 50 ವರ್ಷ ಪ್ರಾಯದ ಹಸನ್ ಶರೀಫ್ ಮತ್ತು ಜಪ್ಪು ಮಹಾಕಾಳಿ ಪಡಪು ನಿವಾಸಿ 45 ವರ್ಷ ಪ್ರಾಯದ ರೆಹಮತ್ತುಲ್ಲಾ ಬಂಧಿತ ಆರೋಪಿಗಳು. ಈ 4 ಆರೋಪಿಗಳ ವಿರುದ್ಧ ನಿಷೇಧಿತ ಸಿಗರೇಟು ಕಾಯ್ದೆ ಮತ್ತು ಕೋಟ್ಪಾ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಬರ್ಕೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನಾಗೇಶ್ ಅಸ್ಲರ್ ನೇತೃತ್ವದ ಪೊಲೀಸ್ ತಂಡ ಈ ಕಾರ್ಯಾಚರಣೆಯನ್ನ ನಡೆಸಿದೆ.